ಉದಯ ರವಿಯ ಅರ್ಣ ಕಿರಣ ಭೂಮಿಗೆ ಮುತ್ತು ನೀಡುವ ದರ್ಶನವ ಪಡೆಯ ಬಂದೆನು. ನಾನು ತುಳಿಯಲಿರುವ ಆದಿ ನಿನ್ನ ಹೆಜ್ಜೆ ಗುರುತು ಸುಗಮವಾಗಲೆಂದು ಬೇವೆನು. ದೇವಾ ನಾನು ಬಂದೆನು, ನಿನ್ನ ಸನಿಯ ಸೇರ್ವೆನು. ದೇವಾ ನಾನು ಬಂದೆನು, ನಿನ್ನ ಸನಿಯ ಸೇರ್ವೆನು. ನಿನ್ನ ಸೇವೆಗೆ ಎನ್ನ ಅನುಗೊಳಿಸೆಂದು ಬಲಿಪೀಠದಿ ಬಲಿಯಾಗಿ ಸ್ವೀಕರಿಸೆಂದು ದೇವರಿನ್ನ ಕೃಪೆಯ ಬೀಳ್ವೆನು. ಅಭ್ಯಂಗಿಸು ಎನ್ನರು ಪ್ರೀತಿ ತೈಲವಿ, ಅಭಿಷೇಕಿಸು ಎನ್ನರು ಸೇವೆ ದೀಕ್ಷೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವಿಂದು ಸಂತ ಸ್ಟೇಫನ್ ಇವರ ಹಬ್ಬವನ್ನು ಕೊಂಡಾಡುತ್ತೇವೆ. ಧರ್ಮಸಭೆಯ ಪ್ರಥಮ ರಕ್ತಸಾಕ್ಷಿ ಅವರು ಯೇಸು ಕ್ರಿಸ್ತರ ಅನುಯಾಯಿಯಾಗಿ, ಪವಿತ್ರಾತ್ಮ ಭರಿತರಾಗಿ, ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದವರು. ಯೇಸು ಕ್ರಿಸ್ತರ ಮೇಲಿದಂತಹ ಪ್ರೀತಿ ಹಾಗೂ ಆ ಪ್ರೀತಿಗಾಗಿ ತನ್ನ ಪ್ರಾಣವನ್ನೇ ದಾನ ನೀಡುವಂಥ ಒಂದು ಧೈರ್ಯ ನಮಗೆಲ್ಲರಿಗೆ ಪ್ರೇರಣೆಯಾಗಲಿ. ಈ ಬಲಿಪೂಜೆಯಲ್ಲಿ ಯೇಸು ಕ್ರಿಸ್ತರನ್ನು ಭೇಟಿಯಾಗುವಾಗ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ದೇವರ ಹಾಗೂ ನೆರೆಹೊರೆಯವರ ವಿರುದ್ಧ ಮಾಡಿದ ಪಾಪಗಳಿಗಾಗಿ ಕ್ಷಮೆಯನ್ನು ಯಾಚಿಸೋಣ. ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ದೇವರಿಗೆ ಪಿತ ದೇವರಿಗೆ ಸೃಷ್ಟಿಕರ್ತನಿಗೆ ಮಹಿಮೆ. ದೇವರಿಗೆ ಪಿತ ದೇವರಿಗೆ ಸೃಷ್ಟಿಕರ್ತನಿಗೆ ಮಹಿಮೆ. ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಇಂದಿಗೂ
ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಕ್ರಿಸ್ತರಿಗೆ ಯೇಸು ಕ್ರಿಸ್ತನಿಗೆ ದೇವಕುವರನಿಗೆ ಮಹಿಮೆ. ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ದೇವಕುವರನಿಗೆ ಮಹಿಮೆ. ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಆತ್ಮನಿಗೆ ಪವಿತ್ರಾತ್ಮನಿಗೆ ವರದಾತನಿಗೆ ಮಹಿಮೆ. ಆತ್ಮನಿಗೆ ಪವಿತ್ರಾತ್ಮನಿಗೆ ವರದಾತನಿಗೆ ಮಹಿಮೆ. ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮೌನತದಿ ದೇವರಿಗೆ ಮಹಿಮೆ. ಭೂಲೋಕದಿ ಸುಮನುಜರಿಗೆ ಶಾಂತಿ. ಪ್ರಾರ್ಥಿಸೋಣ. ಈ ಬಲಿಪೂಜೆಯನ್ನು ಅರ್ಪಿಸಿದ ಭಕ್ತಾದಿಗಳ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭು ತನ್ನನ್ನು ಹಿಂಸಿಸುವವರಿಗಾಗಿ ಹೇಗೆ ಪ್ರಾರ್ಥಿಸಬೇಕೆಂದು ಅರಿತಿದ್ದ ಸಂತ ಸ್ಟೇಫನ್ ಅವರ ಸ್ವರ್ಗೀಯ ಜಯಂತಿಯನ್ನು ನಾವಿಂದು ಆಚರಿಸುತ್ತಿದ್ದೇವೆ. ಅಂತೆಯೇ ನಾವು ಆರಾಧಿಸುವುದನ್ನು ಅನುಕರಿಸುವಂತೆಯೂ ನಮ್ಮ ಶತ್ರುಗಳನ್ನು ಪ್ರೀತಿಸಲು ಕಲಿಯುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸ್ಟೇಫನನು ದೈವಾನುಗ್ರಹದಿಂದಲೂ ಶಕ್ತಿಯಿಂದಲೂ ತುಂಬಿದ್ದನು. ಜನರ ಮಧ್ಯೆ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಿದ್ದನು. ಆದರೆ ಕೆಲವರು ಸ್ಟೇಫನನ ವಿರೋಧಿಗಳಾಗಿದ್ದರು. ಇವರು ಬಿಡುಗಡೆ ಹೊಂದಿದವರು ಎಂಬವರ ಪ್ರಾರ್ಥನಾ ಮಂದಿರಕ್ಕೆ ಸೇರಿದವರು. ಸಿರೇನ್ ಮತ್ತು ಅಲೆಕ್ಸಾಂಡ್ರಿಯಾದಿಂದ ಬಂದ ಯಹೂದ್ಯರು ಇದರ ಸದಸ್ಯರಾಗಿದ್ದರು. ಇವರೊಡನೆ ಸಿಲಿಸಿಯಾ ಹಾಗೂ ಏಷ್ಯಾದ ಯಹೂದ್ಯರು ಸೇರಿ ಸ್ಟೇಫನನೊಂದಿಗೆ ತರ್ಕ ಮಾಡತೊಡಗಿದರು. ಆದರೆ ಸ್ಟೇಫನನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲು ಅವರಿಂದಾಗಲಿಲ್ಲ. ಸ್ಟೇಫನನ ಮಾತುಗಳನ್ನು ಕೇಳಿದ ನ್ಯಾಯಸಭೆಯ ಸದಸ್ಯರು ಅವನ ಮೇಲೆ ಕೋಪೋದ್ರಿಕ್ತರಾದರು. ಕಟಕಟನೆ ಹಲ್ಲು ಕಡಿದರು. ಆದರೆ ಸ್ಟೇಫನನು ಪವಿತ್ರಾತ್ಮಭರಿತನಾಗಿ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರ ಮಹಿಮೆಯನ್ನು, ಅವರ ಬಲಪಾರ್ಶ್ವದಲ್ಲಿ ನಿಂತಿರುವ ಯೇಸುವನ್ನು ಕಂಡು, ಇಗೋ ಆಕಾಶವು ತೆರೆದಿದೆ, ನರಪುತ್ರನು ದೇವರ ಬಲಪಾರ್ಶ್ವದಲ್ಲಿ ನಿಂತಿರುವುದನ್ನು ನಾನು ನೋಡುತ್ತಿದ್ದೇನೆ ಎಂದನು. ಇದನ್ನು ಕೇಳಿದ ನ್ಯಾಯಸಭೆಯ ಸದಸ್ಯರು ಆರ್ಭಟಿಸಿದರು, ಕಿವಿಗಳನ್ನು ಮುಚ್ಚಿಕೊಂಡರು, ಭರದಿಂದ ಅವನತ್ತ ಧಾವಿಸಿದರು. ಪಟ್ಟಣದಿಂದ ಹೊರಕ್ಕೆ ದಬ್ಬಿ ಅವನ ಮೇಲೆ ಕಲ್ಲು ತೂರಿದರು. ಸಾಕ್ಷಿ ಕೊಟ್ಟವರು ತಮ್ಮ ಬಟ್ಟೆ ಬರೆಗಳನ್ನು ತರುಣ ಸೌಲನ ವಶದಲ್ಲಿ ಇಟ್ಟಿದರು. ಅವರು ತನ್ನ ಮೇಲೆ ಕಲ್ಲು ಬೀರುತ್ತಿದ್ದಾಗ ಸ್ಟೇಫನನು, ಪ್ರಭು ಯೇಸುವೆ, ನನ್ನ ಆತ್ಮವನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು. ಅನಂತರ ಮೊಣಕಾಲೂರಿ, ಪ್ರಭು, ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡಿ ಎಂದು ಧ್ವನಿ ಎತ್ತಿ ಹೇಳುತ್ತಾ ಪ್ರಾಣಬಿಟ್ಟನು. ಸೌಲನು ಸ್ಟೇಫನನ ಕೊಲೆಗೆ ಸಮ್ಮತಿಸಿದ್ದನು.
ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನಗಾಧಾರ ನೀನಲ್ಲವೇ ಪ್ರಭು, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನನಗಾಧಾರ ನೀನಲ್ಲವೇ ಪ್ರಭು, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನನ್ನ ಆಶ್ರಯಗಿರಿ ದುರ್ಗಸ್ಥಾನವಾಗಿರು ನೀನೇ. ಕೈಪಿಡಿದು ನಡೆಸೆನ್ನನು ನಿನ್ನ ನಾಮ ನಿಮಿತ್ತ. ನೀ ನನಗೆ ಪೊರೆಬಂಡೆ, ಸ್ಥಿರ ಕೋಟೆ ಕೊತ್ತಲ. ನನಗಾಧಾರ ನೀನಲ್ಲವೇ ಪ್ರಭು, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನನಗಾಧಾರ ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನಂಬಿಕಸ್ಥನಾದ ದೇವನೇ, ನೀಯನ್ನ ಮುಕ್ತಗೊಳಿಸಿರುವೆ. ನಾನಾದರೋ ಪ್ರಭು, ಭರವಸೆ ಇಟ್ಟಿರುವುದು ನಿನ್ನಲ್ಲೇ. ಹರ್ಷಾನಂದಗೊಳ್ಳುವೆ ನೆನೆದು ನಿನ್ನ ಅನಂತ ಪ್ರೀತಿಯನು. ನನಗಾಧಾರ ನೀನಲ್ಲವೇ ಪ್ರಭು, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನ. ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸನ್ನ. ಬೆಳಗಿಸಲಿ ದಾಸನನು ನಿನ್ನ ಮುಖತೇಜವು. ಕಾಪಾಡಲಿ ಎನ್ನನು ನಿನ್ನನಂತ ಪ್ರೇಮವು. ನನಗಾಧಾರ ನೀನಲ್ಲವೇ ಪ್ರಭು, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ಘೋಷಣೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯಮಂಗಳ. ಪ್ರಭುವೇ ನಮ್ಮ ಮೇಲೆ ಜ್ಯೋತಿಯನ್ನು ಬೆಳಗಿದರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಜನರ ಬಗ್ಗೆ ಜಾಗರೂಕರಾಗಿರಿ. ಅವರು ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಹಿಡಿದೊಪ್ಪಿಸುವರು. ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಮತ್ತು ಅರಸರುಗಳ ಮುಂದೆ ಎಳೆದೊಯ್ಯುವರು. ಅವರ ಹಾಗೂ ಪರಕೀಯರ ಮುಂದೆ ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ನಿಮ್ಮನ್ನು ಹಿಡಿದೊಪ್ಪಿಸುವಾಗ ಹೇಗೆ ವಾದಿಸುವುದು, ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ. ಏಕೆಂದರೆ ನೀವು ಹೇಳಬೇಕಾದುದನ್ನು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡಲಾಗುವುದು. ಆಗ ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು. ಸಹೋದರನು ಸಹೋದರನನ್ನೇ, ತಂದೆಯು ಮಗನನ್ನೇ ಮರಣಕ್ಕೆ ಗುರಿ ಮಾಡುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿಬಿದ್ದು ಅವರನ್ನು ಕೊಲ್ಲಿಸುವರು. ನೀವು ನನ್ನವರು, ಆದುದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು. ಆದರೆ ಕೊನೆಯವರೆಗೂ ಸೈರಣೆಯಿಂದ ಇರುವವನು ಜೀವೋದ್ಧಾರವನ್ನು ಹೊಂದುವನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಿನ್ನೆಯ ದಿನ ಒಂದು ಹುಟ್ಟಿದ ಹಬ್ಬವನ್ನು ಆಚರಿಸಿದೆವು, ಕ್ರಿಸ್ಮಸ್ ಹಬ್ಬ. ಒಂದು ದಿನದ ನಂತರ ಒಂದು ಮರಣವನ್ನು ಆಚರಿಸುತ್ತಾ ಇದ್ದೇವೆ. ಅದಾಗಿದೆ ಸಂತ ಸ್ಟೇಫನ್. ನಿನ್ನೆಯ ದಿನ ದೂತಗಣಗಳು ಸಂತೋಷದಿಂದ ಗ್ಲೋರಿಯಾ ಹಾಡಿದ್ದನ್ನು ನಾವು ಕೇಳಿದೆವು. ಆದರೆ ಇಂದಿನ ದಿನ ಜನರು, ಪ್ರತ್ಯೇಕವಾಗಿ ಧಾರ್ಮಿಕ ಮುಖಂಡರು, ಸ್ಟೇಫನನ್ನು ಬೈಯುವುದನ್ನು, ಹೀಯಾಳಿಸುವುದನ್ನು, ಅವನ ಮೇಲೆ ಕಲ್ಲಿನ
ಹೂಮಳೆಯನ್ನು ಅಥವಾ ಕಲ್ಲಿನ ಮಳೆಯನ್ನೇ ಸುರಿಸುವುದನ್ನು ನಾವು ನೋಡುತ್ತೇವೆ. ನಿನ್ನೆ ದಿನ ಒಂದು ಸಣ್ಣ ಅದಾಗದೆ ಹುಟ್ಟಿದ ಮಗುವಿನ ಅಳುವನ್ನು ಕೇಳಿದ್ದಿದ್ದರೆ, ಇಂದಿನ ದಿನ ಒಬ್ಬ ಯುವಕ ರಕ್ತಸಾಕ್ಷಿಯಾಗಿ ಸಾಯುವುದನ್ನು ನೋಡುತ್ತೇವೆ. ಈ ಮೂಲಕ ಧರ್ಮಸಭೆ ನಮಗೆ ಏನನ್ನು ಹೇಳುತ್ತದೆ? ಧರ್ಮಸಭೆ ಹೇಳುವುದೇನೆಂದರೆ, ಜೀವನ ಮರಣ ಒಂದೇ ನಾಣ್ಯದ ಎರಡು ಮುಖಗಳು. ಕ್ರೈಸ್ತ ಜೀವನದಲ್ಲಿ ಸಂತೋಷ ಇದೆ, ಜೊತೆಗೆ ದುಃಖವೂ ಇದೆ. ಆದರೆ ಈ ದುಃಖದಲ್ಲಿ ಸೈರಣೆಯಿಂದ ಇರುವವನು ಸಂತೋಷವನ್ನು ಮತ್ತೆ ಪಡೆಯಲು ಸಾಧ್ಯ. ಇದು ನಾವು ಅರಿತುಕೊಳ್ಳಬೇಕಾದ ಮೊದಲನೆಯ ಸತ್ಯ. ಎರಡನೆಯ ವಿಚಾರ, ಸಂತ ಸ್ಟೇಫನರ ಬಗ್ಗೆ ಲೂಕನು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಹೇಳುವಂಥ ಮಾತಿದು. ಅದನ್ನು ನಾವು ಇಂದಿನ ಮೊದಲನೆಯ ವಾಚನದಲ್ಲಿ ಕೇಳಿದೆವು. ಸ್ಟೇಫನನು ದೈವಾನುಗ್ರಹದಿಂದಲೂ ಶಕ್ತಿಯಿಂದಲೂ ತುಂಬಿದ್ದನು. ನಂತರ ಜನರ ಮಧ್ಯೆ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಿದ್ದನು. ಸ್ಟೇಫನನು ಜನರ ಮಧ್ಯೆ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಿದ್ದನು. ಈ ಸ್ಟೇಫನನ ಕೆಲಸ ಏನಾಗಿತ್ತು? ಸ್ಟೇಫನ್ ಒಬ್ಬ ಡೀಕನ್. ಯೇಸುಕ್ರಿಸ್ತನ ಪ್ರೇಷಿತರು ವಿಧವೆಯರಿಗೆ ಅವರ ಅಗತ್ಯಗಳನ್ನು ಪೂರೈಸಲು ನೇಮಿಸಿದಂತಹ ಆ 7 ಮಂದಿಗಳಲ್ಲಿ ಸ್ಟೇಫನನು ಒಬ್ಬನು. ಅಂದರೆ ಅವನ ಕೆಲಸ ಅದ್ಭುತ ಕಾರ್ಯಗಳನ್ನು ಮಾಡುವುದಾಗಿರಲಿಲ್ಲ. ಅವನ ಜವಾಬ್ದಾರಿ ಸೂಚಕ ಕಾರ್ಯಗಳನ್ನು ಮಾಡುವುದಲ್ಲ, ಬದಲಾಗಿ ವಿಧವೆಯರನ್ನು ಕಡೆಗಣಿಸಲಾಗಿದೆ ಎನ್ನುವಂಥ ಆರೋಪ ಬಂದಾಗ ಅವರಿಗೆ ಬೇಕಾದಂಥ ದವಸ ಧಾನ್ಯಗಳನ್ನ ವಸ್ತುಗಳನ್ನು ನೀಡುವುದು ಇದಾಗಿತ್ತು ಈ 7 ಮಂದಿ ಪ್ರೇಷಿತರು ನೇಮಿಸಿದಂಥ ವ್ಯಕ್ತಿಗಳ ಅಥವಾ ಡೀಕನ್ಗಳ ಕೆಲಸ. ಅಂಥವರಲ್ಲಿ ಸ್ಟೇಫನ್ ಒಬ್ಬ. ಹಾಗಾದರೆ ಆತ ಯಾಕೆ ಇಲ್ಲಿ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಿದ್ದಾನೆ? ನಮ್ಮ ಭಾಷೆಯಲ್ಲಿ ಹೇಳುವುದಾದರೆ ಸ್ಟೇಫನ್ ಅಧಿಕ ಪ್ರಸಂಗಿಯೇ ಎಂದು ನಾವು ಕೇಳಬಹುದು. ಮಾಡಬೇಕಾದಂಥ ಕೆಲಸವನ್ನು ಮಾಡದೆ ಇಲ್ಲಿ ಆತ ಬೇರೊಬ್ಬರ ಕೆಲಸಗಳನ್ನು ಮಾಡುತ್ತಿದ್ದಾನೆ ಎನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುವುದು ಸಾಮಾನ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಆತ ಅಂದರೆ ಸ್ಟೇಫನ ತನಗೆ ವಹಿಸಿಕೊಟ್ಟದ್ದಂತಹ ಜವಾಬ್ದಾರಿಯನ್ನು ಮಾಡಲಿಲ್ಲ ಎನ್ನುವಂಥ ಆರೋಪ ಈ ಪುಸ್ತಕದಲ್ಲಿ ಎಲ್ಲೂ ಕೇಳಿ ಬರುತ್ತಿಲ್ಲ. ಅಂದರೆ ನಾವು ಏನನ್ನು ಅರಿತುಕೊಳ್ಳಬಹುದು? ಆತ ತನಗಿದ್ದ ಜವಾಬ್ದಾರಿಯನ್ನು ಪೂರೈಸುವುದರ ಜೊತೆಗೆ ಜನರ ಮಧ್ಯದಲ್ಲಿದ್ದು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದ. ಅರ್ಥ ಏನು ಪ್ರಿಯ ಸಹೋದರ ಸಹೋದರಿಯರೇ? ತನಗೆ ಏನು ಜವಾಬ್ದಾರಿ ಇದೆ ಅದನ್ನು ಪೂರೈಸುವುದರಲ್ಲಿ ಮಾತ್ರ ತೃಪ್ತನಾಗಿರದೆ ಅದಕ್ಕಿಂತಲೂ ಹೆಚ್ಚಾಗಿ ತನ್ನ ಸೇವೆಯನ್ನು ತನ್ನ ಸಮಯವನ್ನು ಆತ ವ್ಯಯಿಸುವುದರಲ್ಲಿ ಉತ್ಸುಕನಾಗಿದ್ದ. ಕ್ರೈಸ್ತರಾದ ನಾವು ಈ ಒಂದು ಅಂಶವನ್ನು ಸಂತ ಸ್ಟೇಫನನಿಂದ ಕಲಿಯಬೇಕು. ಕೆಲವೊಮ್ಮೆ ನಮ್ಮ ಜವಾಬ್ದಾರಿಯನ್ನು ಪೂರೈಸುವುದರಲ್ಲಿ ಮಾತ್ರ ನಾವು ಉತ್ಸುಕರಾಗಿದ್ದೇವೆ. ನನ್ನದು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಕೆಲಸ, ಇದರಲ್ಲಿ ಮಾತ್ರ ನಾವು ತೃಪ್ತಿಯನ್ನು ಪಡೆದುಕೊಳ್ಳುತ್ತೇವೆ, ಬಾವಿಯಲ್ಲಿರುವ ಕಪ್ಪೆಯಂತೆ. ಅದಕ್ಕಿಂತ ಮಿಗಿಲಾಗಿ ಸ್ವಲ್ಪ ಸಹಾಯವನ್ನು ಮಾಡಲು, ಇತರರಿಗೆ ನೆರವಾಗಲು ನಾವು ಕೆಲವೊಮ್ಮೆ ಅಷ್ಟೊಂದು ಉದಾರತೆಯನ್ನು ತೋರಿಸುವುದಿಲ್ಲ. ನಾನಾಯಿತು, ನನ್ನ ಕೆಲಸವಾಯಿತು ಎನ್ನುವುದು ನಮ್ಮ ಧರ್ಮವಾಗಿರುತ್ತದೆ ಕೆಲವೊಮ್ಮೆ. ಇಲ್ಲಿ ಸ್ಟೇಫನ ಅಂಥ ಒಂದು ಸ್ವಾರ್ಥಕ್ಕೆ ಒಳಗಾಗದೆ ತನ್ನ ಕೆಲಸವನ್ನು ನಿಭಾಯಿಸುವುದರ ಜೊತೆಗೆ
ಜನರಿಗೆ ಹೆಚ್ಚಾಗಿ ತನ್ನ ಸೇವೆಯನ್ನು ನೀಡುತ್ತಿದ್ದ. ಇಂಥ ಉದಾರತೆಯನ್ನು ತೋರಿದಾಗ ಕೆಲವೊಮ್ಮೆ ನಮಗೆ ಸಂತ ಸ್ಟೇಫನರಿಗೆ ಲಭಿಸಿದಂಥ ಪುರಸ್ಕಾರ ಲಭಿಸಿದರೆ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಆದರೆ ಇಂಥ ಶಿಕ್ಷೆಗಳಿಗೆ ಎದೆಗುಂದದೆ ಧೈರ್ಯದಿಂದ ನಾವು ಉದಾರತೆಯನ್ನು ತೋರಿಸಿದರೆ ಖಂಡಿತವಾಗಿ ಸಂತ ಸ್ಟೇಫನರಿಗೆ ಲಭಿಸಿದಂಥ ಭಾಗ್ಯ ಕೂಡ ನಮಗೆ ಲಭಿಸುವುದು. ಎಂಥ ಭಾಗ್ಯ! ಅವರ ಮೇಲೆ ಕಲ್ಲುಗಳ ಮಳೆ ಬೀಳುತ್ತಿದ್ದಂತೆ ಸ್ಟೇಫನರು ಪವಿತ್ರಾತ್ಮ ಭರಿತನಾಗಿ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರ ಮಹಿಮೆಯನ್ನು, ಅವರ ಬಲಪಾರ್ಶ್ವದಲ್ಲಿ ನಿಂತಿರುವ ಯೇಸುವನ್ನು ಕಂಡರು. ಸ್ವರ್ಗೀಯ ದರ್ಶನವನ್ನು ಅವರು ಪಡೆದರು. ಇಂಥ ಭಾಗ್ಯ ನಮಗೆಲ್ಲರಿಗೂ ಲಭಿಸಲಿ. ಆಮೇನ್. ನನ್ನ ಕರೆದು ನನ್ನ ರೂಪಿಸಿ ನನ್ನ ಬಾಳಿನ ಪುಟಗಳ ತೆರೆ ಗಂಡ ಬಾಳ ಪುಟಗಳನ್ನು ನಿನಗೆಂದು ಅರ್ಪಿಪೆನು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆ ಅವುಗಳ ಅನುಗೊಳಿಸು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆ ಅವುಗಳ ಅನುಗೊಳಿಸು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅರ್ಪಿಸುವ ಈ ಬಲಿಯು ಸರ್ವಶಕ್ತ ದೇವರಿಗೆ ಯೋಗ್ಯವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಾವಿಂದು ಅರ್ಪಿಸುತ್ತಿರುವ ನಮ್ಮ ಭಕ್ತಿಪೂರ್ವಕ ಕಾಣಿಕೆಗಳು ನಿಮಗೆ ಮೆಚ್ಚುಗೆಯಾಗಲಿ. ಏಕೆಂದರೆ ಇವು ರಕ್ತಸಾಕ್ಷಿ ಸಂತ ಸ್ಟೇಫನ್ ಅವರ ಮಹಿಮಾಭರಿತ ಆಚರಣೆಯಿಂದ ಪ್ರೇರಿತವಾಗಿವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸ್ವಭಾವತಃ ಅಗೋಚರರಾದ ಕ್ರಿಸ್ತರು ಈ ಮಹೋತ್ಸವದ ಭವ್ಯ ರಹಸ್ಯದಲ್ಲಿ ನಮ್ಮ ಮಾನವ ಸ್ವಭಾವದಲ್ಲಿ ಪ್ರತ್ಯಕ್ಷರಾಗಿ ಗೋಚರಿಸಿದರು. ಸಕಲ ಯುಗಗಳಿಗೂ ಮುಂಚೆ ಇದ್ದ ಅವರು ಕಾಲದಲ್ಲಿ ಪ್ರಸನ್ನರಾಗಲು ಪ್ರಾರಂಭಿಸಿದರು. ಹೀಗೆ ಸೃಷ್ಟಿ ಸಮಸ್ತಕ್ಕೂ ಐಕ್ಯತೆಯನ್ನು ಮರಳಿ ನೀಡಲು ಅವನತಿಗಿಳಿದ ಸಕಲವನ್ನು ತಮ್ಮಲ್ಲಿ ಉನ್ನತಿಗೇರಿಸಿದರು. ತಪ್ಪಿ ಹೋಗಿದ್ದ ಮಾನವ ಜನಾಂಗವನ್ನು ಸ್ವರ್ಗೀಯ ರಾಜ್ಯದೆಡೆಗೆ ಮರಳಿ ಆಹ್ವಾನಿಸಿದರು. ಆದುದರಿಂದ ಈ ಆನಂದಮಯ ಆಚರಣೆಯಲ್ಲಿ ಸಮಸ್ತ ದೂತರೊಂದಿಗೆ ಸೇರಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಈ ಅಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮೌನದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ.
ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ನೀವೆಲ್ಲರೂ ಇದನ್ನು ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನು ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು ನಿಮ್ಮ ದಯೆಯಲ್ಲಿ ಮರೆತಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾಮರಿವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಸ್ಟೇಫನ್ ಅವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮೇಂಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕರ್ತರು ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿ ವಿಶ್ವಾಸದಿಂದ ಬೇಡೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ
ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನ ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. Mogala Jezu, tumbou povit sacramentand, खरोच हजार हसाई म्हूण हांव पाती येतां. हांव सर्व वस्तू प्रास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रमेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जातां. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ದೀವನೆ ಬಾ, ಈ ದೇವಾ ಬೇಗನೆ ಬಾ, ಅರಸುತ್ತ ಎನ್ನರು ಪಾವನಗೊಳಿಸಲು ಬೇಗನೆ ಬಾ, ಪಾವನಗೊಳಿಸಲು ಬೇಗನೆ ಬಾ, ಬಾ ದೇವ ಬಾ, ನೀ ಬೇಗ ಬಾ, ಬಾ ಬೇಗ ಬಾ. ನಮ್ಮ ಪೂರ್ವಜರು ಕಾಡಿನಲ್ಲಿ ಹಸಿದು ಕಂಗೆಡಲು, ಬಿಸಿಲಿನಲ್ಲಿ ದಾವನು ತಡೆಯದೆ ಮೊರೆ ಇಡಲು, ಆಕಾಶದಿಂದ ಮನ್ನವನು, ಆ ಬಂಡೆಯಿಂದ ಪಾನವನು, ಆಕಾಶದಿಂದ ಮನ್ನವನು, ಆ ಬಂಡೆಯಿಂದ ಪಾನವನು ನೀಡಿದೆ ದೇವರೇ, ಕಾದಿಯೇ ನಿನ್ನನೇ ತ್ವರೆಯಳು ಬಾ, ತ್ವರೆಯಳು ಬಾ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪುತ್ರರ ಜಯಂತಿಯ ಮೂಲಕ ನಮ್ಮನ್ನು ರಕ್ಷಿಸುತ್ತೀರಿ ಹಾಗೂ ಪೂಜ್ಯ ರಕ್ತ ಸಾಕ್ಷಿ ಸ್ಟೇಫನ ಅವರ ಹಬ್ಬದ ಆಚರಣೆಯ ಮೂಲಕ ನಮ್ಮನ್ನು ಹರ್ಷಗೊಳಿಸುತ್ತೀರಿ. ನಮ್ಮನ್ನು ಆವರಿಸಿರುವ ನಿಮ್ಮ ಸಕಲ ದಯಾಪೂರಿತ ವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಡುವ ನಾವು, ಸಾರುವ ನಾವು ಕ್ರಿಸ್ತನ ಜನನವನು. ಸಂಭ್ರಮ ಇಂದು ಸಡಗರ, ಇಂದು ಕ್ರಿಸ್ತನು ಜನಿಸಿಯನು. ಬಾನಲಿ ಮಿನುಗುವ ತಾರೆ, ಸಂತಸ ಸೂಚನೆಯು. ಮನೆಯಲ್ಲಿ ಬೆಳಗುವ ತಾರೆ, ಕ್ರಿಸ್ತನ ಸಂಕೇತವು. ನಮ್ಮ ಮನೆಗಳು ಮನಗಳು ಬೆಳಗಿಸಲಿ ಕ್ರಿಸ್ತನ ಜನನವನು. ನಮ್ಮ ಮನೆಗಳು ಮನಗಳು ಬೆಳಗಿಸಲಿ ಕ್ರಿಸ್ತನ ಜನನವನು. ಆಡುವ ನಾವು, ಸಾರುವ ನಾವು ಕ್ರಿಸ್ತನ ಜನನವನು. ಸಂಭ್ರಮ ಇಂದು ಸಡಗರ, ಇಂದು ಕ್ರಿಸ್ತನು ಜನಿಸಿಯನು. ಪುತ್ರರೊಡಗೂಡಿ ಅರಸಿಂಹನು ತಾಯಿ. ಪವಿತ್ರ ಶಿಲುಬೆ ಗುರುತರ ಮೂಲಕ ನಮ್ಮ ವೈರಿಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. नव्या वर्साची कार्मेल प्रेरण बायबल डायरी आता मोकळीक जाल्या. हर दिसाची वाचपां, कीर्तनां, वांजेल, प्रेरणदायक आनी सकाळीक नियाळ, सांताची जिणी आनी त्या दिसाचो महत्व मात्र न्ही 20 पानां चालती मागणी आनी हर नोवेना हातून आटापता. सदांच्या सुवात्यांनी ही प्रती मेळटा. आजच तुजी प्रती घे आनी नव्या वर्साक देवाच्या उतरा सोवे मेट काड.